ಒಂದು ದೇವ್ರದ ಒಂದು ಬ್ಲೆಸ್ಸಿಂಗ್ಸ್ ಏನು, ನನ್ನ ಬರ್ತ್ಡೇ ದಿವಸನೇ ಈ ಕೋಲ ಒಂದು ಪೂಜೆನೂ ಸಿಕ್ಕಿರೋದು. ಪ್ರೇಷಿಯಸ್ ಡೇ ಅನ್ಕೊತೀನಿ ನನಗೆ. ತುಂಬ ಎಲ್ಲ ಟೀಮ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಪ್ರತಿಯೊಂದು ಸ್ಟೇಜಲ್ಲೂ ನಮಗೆ ಆ ಕೊರಗಜ್ಜೆ ತುಂಬನೇ ಇದು ಕೊಟ್ಟಿದ್ದಾರೆ. ನಮಸ್ತೆ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಶುಭಾಶಯ. ಮೊದಲಾಗಿ ಬಂದು ಪ್ರಾರ್ಥನೆ ಬಂದು ಕೊರಗಜ್ಜನ ಪ್ರಾರ್ಥನೆ ಆಮೇಲೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಬನ್ನಿ. ನೀವು ಮತ್ತೆ ಅವರನ್ನು ಕೊಟ್ಟು ನೀವು ಸಣ್ಣದಿಂದ ನೋಡ್ತಾರೆ. ಶ್ರುತಿ ಮೇಡಮ್ ಅಂದ್ರೆ ಅಲ್ಲಿಕ್ಕೆ ಅಂತ ನಾವಿದ್ದು ಖುಷಿಯ ಸಂದರ್ಭ ಮಾಡ್ಕೋದ್ರು ಬೇಗ. ದುಃಖದ ಸಂದರ್ಭ ಅದಕ್ಕೋಸ್ಕರ ಶ್ರುತಿ ಮೇಡಮ್ ಜಾಸ್ತಿ ಹೇಳ್ತಾರೆ. ಬೆಂಗಳೂರಲ್ಲಿ ಕೂಗಿದವರು ಅಂತ ಹೇಳಿದ್ರೆ ಅಳೋದು ಅಂತ ಹೇಳಿ ಕರ್ದವ್ರು ಅಂತ ಹೇಳಿ. ಇಬ್ಬರು ಒಟ್ಟಿಗೆ ಕ್ಷೇತ್ರದ ಮಧ್ಯಸ್ಥ ಮಾಡಿ ಊರಲ್ಲಿ ನಿನಗೆ ಭಜನೆ ಸೇವೆ ಮತ್ತು ಕಾಡಲ್ಲಿ ನಿನಗೆ ಕೋಲ ಸೇವೆಯನ್ನು ಕೊಡ್ತಾರೆ. ನೀನು ಎಲ್ಲ ಸಾನ್ನಿಧ್ಯವು ಉಳಿಸಿದೆ ಅಂತ ಹೇಳಿದರೆ ಒಂದು ಅಗೆಲು ಸೇವೆ ಮಾಡಿದ್ದೇವೆ. ಅದೇ ದಿನ ಕೋಲ ಅದೇ ದಿನ ನಾವು ಕೋಳಿ ಕೊಡುವಂತ. ಕೋಲ ಸೇವೆಗಳು ನಿರಂತರ 4-5 ದಿವಸಗಳ ಕಾಲ ನಡೆದಿದೆ. ಪರಿಪೂರ್ಣವಾಗಿ ದೈವಿ ಶಕ್ತಿ ಉದ್ದೀಪನ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಬಂದು ಸೇರಿದ್ದೀರಿ. ನಮ್ಮೆಲ್ಲ ಮನಸ್ಸ ಇಚ್ಛೆ ಆ ಕೊರಗಜ್ಜೆ ದೈವ ಅನುಗ್ರಹಿಸಲೆಂಬ ಆಶಯದೊಂದಿಗೆ ಚಲನಚಿತ್ರ ರಂಗ ಇರ್ಬೋದು, ಧಾರ್ಮಿಕ ರಂಗ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮಗೆ ಭವಿಷ್ಯವನ್ನು ಶಕ್ತಿ ಕರುಣಿಸಲಿ. ಯಾಕಂದ್ರೆ ಇಷ್ಟರವರೆಗೆ ತಾವೆಲ್ಲ ಮುಂಚಿನಲ್ಲಿ ಇದ್ದೀರಿ, ಇನ್ನು ಮುಂದೆ ಕೂಡ ಮುಂಚಿನ ಕ್ಷೇತ್ರಕ್ಕೆ ಹೋಗುವಂತ ವ್ಯವಸ್ಥೆಗಳು ಕ್ಷೇತ್ರದ ವತಿಯಿಂದ ನಮ್ಮ ಕ್ಷೇತ್ರದ ದೈವಗಳ ವತಿಯಿಂದ ಆಗಲಿ ಎಂಬ ಆಶಯದೊಂದಿಗೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಕುರ್ದುಗೋಳಿಯ ಕಲ್ಲಾಪಂಗು ತುಳುನಾಡಿಗೆ ಬಂದಿರುವಂತ ತುಳುನಾಡಿನ ಕಲ್ಲಾಪು ಕುರ್ದುಗೋಳಿಗೆ ಬಂದು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತಿರುವಂತ ಯಾವಾಗಲೂ ಚಲನಚಿತ್ರದ ಪರದೆಯಲ್ಲಿ ನಾವೆಲ್ಲ ನಮ್ಮ ಮುಖಗಳನ್ನು ನೋಡ್ತಿದ್ದೇವೆ. ಇವತ್ತು ನೇರವಾಗಿ ನೋಡುವಂತ ಅವಕಾಶವನ್ನು ನಮ್ಮ ಚಲನಚಿತ್ರ ನಿರ್ದೇಶಕರು ಮತ್ತು ನಿರ್ಮಾಪಕರು ಮಾಡಿಕೊಟ್ಟಿದ್ದಾರೆ. ಈ ನೆಲೆಯಲ್ಲಿ ನಮ್ಮ ಈ ಒಂದು ತುಳುನಾಡಿನ ಮಣ್ಣಿನ ಗೌರವವನ್ನು ತಿಳಿಸುವಂತ ಕೆಲಸವನ್ನು ನಾವು ಸಹ ಮಾಡಬೇಕಾಗ್ತದೆ. ನಮ್ಮ ಮಂಗಳೂರು ಜನರು ಇಲ್ಲ ಇದ್ರೂ ಕೂಡ ಧಾರ್ಮಿಕವಾಗಿ ಈ ಸಂಪ್ರದಾಯವನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಕೆಲಸವನ್ನು ಮಾಡುತ್ತಿರುವಂತಹ ಉದ್ಯಮ ಕ್ಷೇತ್ರದಲ್ಲಿ ಕೂಡ ಬೇರೆ ಬೇರೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಬೇರೆ ಬೇರೆ ಖಾದ್ಯ ತಿನಿಸುಗಳಲ್ಲಿ ಮಂಗಳೂರು ಫೇಮಸ್ ಆಗಿದೆ. ಈ ನೆಲೆಯಲ್ಲಿ ಅದೆಷ್ಟು ಚಲನಚಿತ್ರದಲ್ಲಿ ಪಾತ್ರ ವಹಿಸಿ ಅದರ ಜೊತೆಯಲ್ಲಿ ಒಂದು ಅವರ ಕೊರಿಯೋಗ್ರಾಫರ್ ಆಗಿ ಸ್ಟ್ಯಾಂಪ್ ಕೂಡ ಬಂದಿದೆ. ಅವರ ಭೂತಾನ್ ದೇಶದಲ್ಲಿ ಅವರ ಒಂದು ಕುರಿತಾದ ಸ್ಟ್ಯಾಂಪ್ ಕೂಡ ಅಂಚೆ ಇಲಾಖೆಯಲ್ಲಿ ಅಂಚೆ ಚೀಟಿ ಕೂಡ ಬಿಡುಗಡೆ ಆಗಿದೆ ಅಂತ ಸಂದೀಪ್ ರವರು ಈ ಒಂದು ಮುಂದಕ್ಕೆ ರಿಲೀಸ್ ಆಗಿರುವಂತಹ ಕೊರಗಜ್ಜನ ಕುರಿತಾದ ಒಂದು ಚಲನಚಿತ್ರದಲ್ಲಿ ಗುಲಿಗನ ಪಾತ್ರ ನಿರ್ವಹಣೆ ಮಾಡುವರು. ಅವರದ್ದು ಆ ಒಂದು ಕೂಡ ಯಶಸ್ವಿಯಾಗಲೆಂಬ ಆರೈಕೆಯೊಂದಿಗೆ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ
ಅಧಿಕ ಚಲನಚಿತ್ರದಲ್ಲಿ ಕನ್ನಡ ಚಲನಚಿತ್ರ ನಟಿಸಿದಂಥ ಒಂದು ನಟನೆಯನ್ನು ಜೀವಂತವಾಗಿ ಜನರಿಗೆ ತಿಳಿಸಿದವರು ಶ್ರುತಿ ಅವರು. ಈ ಸಂದರ್ಭದಲ್ಲಿ ಅವರ ಬಗ್ಗೆ ಹೇಳಲಿಕ್ಕೆ ಟೈಮ್ ಇಲ್ಲ, ಯಾಕಂದರೆ ಅವರಿಗೆ ಮಾರ್ನಮಿಕಟ್ಟೆಯಲ್ಲಿ ಕೊರಗಜ್ಜನ ಕೋಲ ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ತೆರಳಬೇಕು. ಅದರಿಂದ ಈ ಸಂದರ್ಭದಲ್ಲಿ ಅವರ ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ಣ ಶಾಲು ಮತ್ತು ನೆನಪಿನ ಕಾಣಿಕೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡುತ್ತಾ ಶ್ರೀಮತಿ ರೇಣುಕಾರ್ ಅವರು ಶಾಲು ಹಾಕಿ ಗೌರವಿಸಬೇಕು. ಖ್ಯಾತ ಚಲನಚಿತ್ರ ನಟಿಯಾಗಿರುವಂತಹ ಶ್ರೀಮತಿ ಭವ್ಯಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಆಗ್ಲೇ ಹೇಳಿದ್ದೇನೆ, ಚಲನಚಿತ್ರ ಪರದೆಯಲ್ಲಿ ಅವರು ಉದ್ದ ಕಾಣ್ತಿದ್ರು, ಈಗ ನೋಡುವಾಗ ರಿಯಲ್ ಕಾಣುವಾಗ ಹಾಗೆ ಒಂದು ಒಂದು ದೊಡ್ಡ ನಟಿ ನಮ್ಮ ಜೊತೆ ಬಂದಿರೋದು ನಮಗೆಲ್ಲ ಅವರ ಹುಟ್ಟುಹಬ್ಬ ಇವತ್ತು ಕೂಡ ಹುಟ್ಟಿದ ದಿನ ಕೂಡ ಒಂದು ಕೊರಗಜ್ಜನ ಸ್ಥಳಕ್ಕೆ ಬಂದು ಹುಟ್ಟಿದ ದಿನವನ್ನು ಕೂಡ ಆಚರಣೆ ಮಾಡುವಂತ ಸುಯೋಗ ಸಿಕ್ಕಿದೆ. ನಿಮಗೆ ಕೊರಗಜ್ಜನ ಅನುಗ್ರಹ ಇರಲಿ, ನೂರಾರು ಕಾಲ ಬಾಳುವಂತ ಬದುಕನ್ನು ಕನ್ನಡಿಸಲೆಂಬ ಆರೈಕೆಯೊಂದಿಗೆ ನಮ್ಮ ಸಮಿತಿಯ ಪರವಾಗಿ ನಾವು ಗೌರವ ಮಾಡ್ತಿದ್ದೇವೆ. ಒಂದು ಕ್ಷೇತ್ರ ತುಳುನಾಡಿನ ಮಣ್ಣಿನ ಬಗ್ಗೆ ಈ ಚಲನಚಿತ್ರದ ನಿರ್ದೇಶಕರಾಗಿರುವಂತಹ ಸುಧೀರ್ ರಾಜ್ ಅತ್ತಾವರ್ ಅವರಿದ್ದಾರೆ. ಎಲ್ಲ ಭಾಷೆ ಬಲ್ಲವರು, ತುಳುವರಿಗೆ ತುಳುವರು, ಕನ್ನಡದವರು ಕನ್ನಡ, ಇಂಗ್ಲೀಷ್ನವರು ಇಂಗ್ಲೀಷ್, ಹಿಂದಿಯವರು ಹಿಂದಿಯವರು, ಎಲ್ಲ ಭಾಷೆ ಬಲ್ಲವರು. ಯಾಕಂದರೆ ಮೊನ್ನೆ ತಾನೇ ರಾತ್ರಿ ಶೂಟಿಂಗ್ ಸಂದರ್ಭದಲ್ಲಿ ನಾವೆಲ್ಲ ಕಡಲೆಗಿನವರಿದ್ದೇವೆ. ಅವರೊಂದು ಆಲೋಚನೆಗಳು, ಕಲ್ಪನೆಗಳು ಅದು ವಿಮರ್ಶೆ ಮಾಡಲಿಕ್ಕೆ ಆಗುದಿಲ್ಲ. ಆ ರೀತಿಯ ವಿಮರ್ಶೆಗಳು ಅವರು ಮಾಡ್ತಾ ಇದ್ರು. ಯಾಕಂದರೆ ರಾತ್ರಿ ಒಂದು ಕೊರೆಯುವ ಚಳಿಯಲ್ಲಿ ಕೂಡ ಅಂತ ಒಂದು ಶ್ರಮಪಟ್ಟು ನಿರ್ದೇಶನ ಮಾಡಿದ್ದಾರೆ ಚಲನಚಿತ್ರಕ್ಕೆ. ಅವರು ಭವಿಷ್ಯ ಒಳ್ಳೆಯದಾಗಲೆಂಬ ಆಶಯದೊಂದಿಗೆ ಈ ಒಂದು ದೈವದ ಅನುಗ್ರಹಪೂರ್ಣವರೆಗೂ ಕೂಡ ಶಾಲು ಹಾಕಿ ಗೌರವಿಸಬೇಕು. ಚಂದ್ರಹಾಸ್ ಪಂಡಿತ್ ಅವರು ನಮ್ಮ ಭಾಜಪದ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರು. ತ್ರಿವಿಕ್ರಮ ಸಪಲ್ಯರ್ ಈ ಒಂದು ಚಲನಚಿತ್ರ ಒಂದು ನಿರ್ಮಾಪಕ ಕೋಟಿ ಬಜೆಟ್ ಇನ್ನು ಕಾಸನ್ನು ಪಾರ್ದೇರು ದಯಪಂಡ ಕೊರಗಜ್ಜನ ದೈವದ ಅನುಗ್ರಹ ಅವನ ಚಲನಚಿತ್ರ ಮಿತ್ತು ಬರು ಪನ್ಪುನಂಚಿನ ಆಶಯಲ ಇತ್ತು ಆಯ್ತ ಒರಿಪಾವಡು ಮಕ್ಕ ನಮ್ಮ ಕೊರಗಜ್ಜನ ಒಂಜಿ ಕತೆ ಊರೊಂದ್ಮೇಲೆ ಪರಡೋಡು ಪನ್ಪುನ ಆಶಯಲ ಅರ್ನ ದೃಷ್ಟಿಡುಂಡು ಅಂಚಿನ ಹತ್ರ ಆರೊಂಜಿ ಐಕ್ ಕೋಟಿ ಬಜೆಟ್ ಪಾರ್ದಿ ಒಂಜಿ ಚಲನಚಿತ್ರ ನಿರ್ಮಾಣ ಮಲ್ಪೆರ ಜೈದೇರು ಅವು ಇನಿ ಕನಕ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆತಂಡು. ಆಂಡ ನಾನು ದುಂಬು ಡಬ್ಬಿಂಗ್ ಮಂಚಿನ ಬೆದ್ದ ಡಬ್ಬಿಂಗ್ದ ಕೆಲಸ ಮತ್ತು ತಾಂತ್ರಿಕ ವರ್ಗದ ಕೆಲಸ ಇತ್ತಿನ ಹತ್ರ ನಾನು ಒಂದು 3-4 ತಿಂಗಳು ಆ ಒಂದು ಚಲನಚಿತ್ರ ಬಿಡುಗಡೆ ಹಾಪುನಂಚಿನ ಪೊರ್ತುಗು ಇನಿ ಸಂದರ್ಭಡು ತ್ರಿವಿಕ್ರಮ ಸಫಲೇರು ಅನ್ನ ಒಂಜಿ ಚಲನಚಿತ್ರ ನಿರ್ಮಾಪನ ಕ್ಷೇತ್ರಡ್ ಯಶಸ್ವಿ ಆವಡ್ ಪನ್ಪುನ ಆಶಯದೊಟ್ಟಿಗೂ ನಮ್ಮ ಕ್ಷೇತ್ರದ ಬರೋದರಿಗೆ ಪುರುಷೋತ್ತಮ ಕಲ್ಲಾಪುಲ ಹುಟ್ಟುಹಬ್ಬದ ಜೊತೆಗೆ ಕೊರಗಜ್ಜನ ಒಂದು ಕೋಲನ ಪೂಜೆನ ಇಟ್ಕೊಂಡಿದ್ರು ಇವತ್ತು. ನಮ್ಮ ಚಿತ್ರೀಕರಣ ಮುಗ್ದಿದೆ ಈ ಚಿತ್ರದ್ದು. ಅದು ಸಲುವಾಗಿ ಕೋಲ ಪೂಜೆಯನ್ನು ಇಟ್ಕೊಂಡಿದ್ವಿ. ಒಂದು ದೇವ್ರದ ಒಂದು ಬ್ಲೆಸ್ಸಿಂಗ್ಸ್ ಏನೋ, ನನ್ನ ಬರ್ತ್ಡೇ ದಿವಸನೇ ಈ ಕೋಲ ಒಂದು ಪೂಜೆನೂ ಸಿಕ್ಕಿರೋದು. ಪ್ರೇಷಿಯಸ್ ಡೇ ಅಂದ್ಕೊತೀನಿ ನನಗೆ. ತುಂಬ ಎಲ್ಲ ಟೀಮ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಸೊ ಆಲ್ ದಿ ಬೆಸ್ಟ್ ನಮ್ಮ ಟೀಮ್ಗೆ. ಯಾವ ಸಿನಿಮಾ ಇದು ಕೊರಗಜ್ಜ ಡಿವೈನ್ ಪವರು ಮೂವಿ ಮಾಡ್ತಿದ್ದಾರೆ. ಸುಧೀರ್ ಅವರು ಡೈರೆಕ್ಷನ್ನು, ಶ್ರುತಿ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಅಲ್ಲಿ ಕಬೀರ್ ಬೇಡಿ ಮಾಡ್ತಿದ್ದಾರೆ. ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು ಮಾಡ್ತಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೈ ದ ಗ್ರೇಸ್ ಆಫ್ ಕೊರಗಜ್ಜ ನನ್ನ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀವಿ. ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು. ಅಜ್ಜನ ಕೃಪೆ. ಈ ಚಿತ್ರ ನಮ್ಮ ತ್ರಿವಿಕ್ರಮ ಪ್ರೊಡ್ಯೂಸರು ತುಂಬ ದುಡ್ಡಾಕಿ ಚಿತ್ರವನ್ನು ತೆಗಿತಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಈ ಹಿಂದೆ ಬಂದಿದ್ದೀರಾ ಮೇಡಮ್ ಕೊರಗಜ್ಜನ ಕಟ್ಟೆಗೆ? ಇದೇ ಫಸ್ಟ್ ಟೈಮ್ ಬಂದಿದ್ದು. ಥ್ಯಾಂಕ್ ಯು ಸೊ ಮಚ್. ಪಲ್ಯ ಸಾಧಾರಣ 2 ವರ್ಷದ ಸತತ ಪ್ರಯತ್ನದಿಂದ ನಮ್ಮ ಸುಧೀರ್ ರಾಜ್ರವರು ಈ ಕರಿಯಜ್ಜ ಪಿಕ್ಚರ್ನ
ಇದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಟೇಜಲ್ಲೂ ನಮಗೆ ಆ ಕೊರಗಜ್ಜೆ ತುಂಬಾ ಇದು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಇದರಲ್ಲಿ ಸಾಧಾರಣ 800 ವರ್ಷದ ಇತಿಹಾಸ ಇದೆ ಈ ಕೊರಗಜ್ಜೆ ಫಿಲ್ಮ್ಗೆ. ಇದನ್ನು ಮಾಡೋದು ತುಂಬ ಕಷ್ಟಕರ ಆಗಿತ್ತು. ಆದರೂ ಆ ಕೊರಗಜ್ಜೆ ದೇವ ನಮಗೆ ಇದು ಕೊಟ್ಟೇನು ಕೋಲ ಫಸ್ಟಿಗೆ ಪ್ಲ್ಯಾನ್ ಮಾಡಿದ್ರು, ಅದರ ಥರನೇ ಸ್ಮೂತಾಗಿ ನಡೆದೋಯ್ತು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ. ಯಾವ ಭಾಷೆಯಲ್ಲಿ ಬರ್ತಾ ಉಂಟು? ಇದರಲ್ಲಿ ತುಳು, ಕನ್ನಡ ಮತ್ತು ಮಲಯಾಳಂ ಭಾಷೆಯಲ್ಲಿ ಬರ್ತಾ ಇದೆ. ಸಾಧಾರಣ 99% ಇದು ಮುಗಿದೋಗಿದೆ, ಶೂಟಿಂಗ್ ಮುಗಿದೋಗಿದೆ. ಇನ್ನು ಹಾರ್ಡ್ಲಿ 2 ರಿಂದ 3 ದಿನ ಶೂಟಿಂಗ್ ಪೆಂಡಿಂಗ್ ಇದೆ. ಅದು ಇನ್ನೊಂದು 4-5 ದಿನದಲ್ಲಿ ಮುಗಿದೋಗ್ಬಿಡುತ್ತೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಒಂದು 4-5 ತಿಂಗಳು ಇರುತ್ತೆ. ಅದಾದಮೇಲೆ ಮೋಸ್ಟ್ಲಿ ಬೈ ಏಪ್ರಿಲ್ ಅಥವಾ ಮೇ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಲೊಕೇಶನ್ ಎಲ್ಲ ದಕ್ಷಿಣ ಕನ್ನಡ, ಬಂಗಾಡಿ, ಮಡಂತ್ಯಾರ್, ಸೋಮೇಶ್ವರ, ಉಳ್ಳಾಲ, ಇದೆಲ್ಲ ಲೊಕೇಶನ್ಗಳೇ ನಡೀತಾ ಇತ್ತು ಪಿಕ್ಚರ್. ಸರ್, ಈ ಚಿತ್ರ ಈಗ ಕಮರ್ಷಿಯಲ್ ದೃಷ್ಟಿಯಲ್ಲಿ ಮಾಡ್ತಿದ್ದೀರಾ? ಇಲ್ಲ, ಕಮರ್ಷಿಯಲ್ ಮೈನರ್ ಕಮರ್ಷಿಯಲ್ ಇದೆ. ಬಟ್ ಅದರ್ವೈಸ್ ಟೋಟಲ್ ಫಿಲ್ಮ್ ಕೊರಗಜ್ಜೆ ಯಾವ ರೀತಿ ಇದ್ದರೂ ಅದೇ ರೀತಿಯಲ್ಲಿ ಮೂಡಿ ಬಂದಿದೆ. ಈ ಪಿಕ್ಚರ್ನಲ್ಲಿ ಹೀರೋ ಆಗಿ ಕೊರಗಜ್ಜನ ಪಾತ್ರದಲ್ಲಿ ಭರತ್ ಸೂರ್ಯ ಅಂತ ಮಾಡಿದ್ದಾರೆ. ಆಮೇಲೆ ಉದ್ಯಾವರ ಅರಸನಾಗಿ ಕಬೀರ್ ಬೇಡಿ ಅವರು ಮಾಡಿದ್ದಾರೆ. ಪಂಜಂತಾಯಾಗಿ ನಮ್ಮ ಭವ್ಯ ಮೇಡಮ್ ಹಾಗೂ ಕೊರಗಜ್ಜನ ಸಾಕು ತಾಯಿಯಾಗಿ ಶ್ರುತಿ ಮೇಡಮ್ ಮಾಡಿದ್ದಾರೆ.